ಅತಿ ಹೆಚ್ಚು ವಿದ್ಯಾಭ್ಯಾಸ ಮಾಡಿದವರು ತಂದೆ ತಾಯಿಯರ ನಿರ್ಲಕ್ಷ್ಯ ಮಾಡಿ ಪಾಲನೆ ಪೋಷಣೆ ಮಾಡುವುದನ್ನು ಬಿಟ್ಟು ದುಬಾರಿ ನಾಯಿಗಳ ಪೋಷಣೆ ಮಾಡುತ್ತಾ ಜಗತ್ತು ಮಾರ್ಪಾಡು ಆಗುತ್ತಿದೆ ಎಂದು ಶ್ರೀ ಗುರು ಪರದೇಶಿ ಕೇಂದ್ರ ಮಹಾಸ್ವಾಮೀಜಿ ಅವರು ಕಳವಳ ವ್ಯಕ್ತಪಡಿಸಿದರು. ನಗರದ ಗೊರಗೊಂಡನಹಳ್ಳಿ, ಕುಪ್ಪೂರು, ತಮ್ಮಡಿಹಳ್ಳಿ ಅಭಿನವ ಮಲ್ಲಿಕಾರ್ಜುನ ದೇಶಿ ಕೇಂದ್ರ ಮಹಾಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಿರ್ಮಾಣಗೊಂಡ ಅಭಿನವ ಸದನ ಕಟ್ಟಡದ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು. ಜಗತ್ತಿನಲ್ಲಿ ಅಶಾಂತಿ, ಅಧರ್ಮ ತಾಂಡವವಾಡುತ್ತಿದ್ದು, ಒಂದು ಅಣುಬಾಂಬ್ ಹಾಕಿದರೆ ಇಡೀ ವಿಶ್ವವೇ ಸರ್ವನಾಶ ಆಗುತ್ತದೆ. ಇಡೀ ವಿಶ್ವವೇ ಮನುಕುಲ, ಜಗತ್ತು ಶಾಂತಿ ನೆಮ್ಮದಿಯಿಂದ ಇರುವಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದರು. ವಿದ್ಯಾವಂತ ಯುವಕರು ತಮ್ಮ ತಂದೆ ತಾಯಿಯ ನಿರ್ಲಕ್ಷ್ಯ ಮಾಡುತ್ತಿದ್ದು, ವಿದ್ಯೆಯ ಜೊತೆಗೆ ಅವರಿಗೆ ಸಂಸ್ಕಾರವನ್ನು ಕೊಡಬೇಕು. ಸಂಸ್ಕಾರ ಕೊರತೆಯಿಂದಾಗಿ ಮಕ್ಕಳು ತಂದೆ ತಾಯಿಯರನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಮಠ ಮಾನ್ಯಗಳಿಗಿಂತ ಹೆತ್ತ ತಂದೆ ತಾಯಿಗಳೇ ದೇವರು. ತಂದೆ ತಾಯಿಯವರನ್ನು ಅನಾಥಾಶ್ರಮಗಳಿಗೆ ಕಳುಹಿಸಿ ಮಠ ಮಾನ್ಯಗಳಿಗೆ ಬಂದು ಕಾಲಿಗೆ ಬೀಳುವುದನ್ನು ಬಿಟ್ಟು ತಂದೆ ತಾಯಿಯವರನ್ನು ಜಾಗೃತಿಯಿಂದ ನೋಡಿಕೊಳ್ಳಿ ಎಂದು ತಿಳಿಸಿದರು. ಕುಪ್ಪೂರು ತಮ್ಮಡಿಹಳ್ಳಿಯ ಅಭಿನವ ಮಲ್ಲಿಕಾರ್ಜುನ ದೇಶಿ ಕೇಂದ್ರ ಸ್ವಾಮೀಜಿಯವರು ಮಾತನಾಡಿ, ಅಭಿನವ ಸದನವು ಭಕ್ತರಿಂದ ಭಕ್ತರಿಗಾಗಿ ಮಾಡಿರುವಂತಹ ಸದನವಾಗಿದ್ದು ಎಲ್ಲರಿಗೂ ಮುಕ್ತ ಅವಕಾಶವಿದೆ ಎಂದು ತಿಳಿಸಿದರು. ₹1 ದಾನ ನೀಡಿದ ವ್ಯಕ್ತಿಯೂ ಸಹ ಅತಿ ಮುಖ್ಯ ಎಂದರು. ಈ ಕಾರ್ಯಕ್ರಮದಲ್ಲಿ ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ, ತಿಪಟೂರು, ಅರಸೀಕೆರೆ ಸಮಾಜ ಬಾಂಧವರು ಹಾಗೂ ಬೆಣ್ಣೆಹಳ್ಳಿ ಸದಾಶಿವಯ್ಯ ಹಾಗೂ ನಗರಸಭೆ ಮಹಿಳಾ ಸದಸ್ಯೆ ಕಾಂಗ್ರೆಸ್ ಮುಖಂಡ ಶಾಂತಕುಮಾರ್ ಭಾಗವಹಿಸಿದ್ದರು. ವರದಿ ಆನಂದ, ತಿಪಟೂರು. ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಆ ಕಾರ್ಯ ನಿಮಿತ್ತವಾಗಿ ಇವತ್ತು ಅಭಿನವ ಸದನವನ್ನು ಮಾಡಿದ್ದಾರೆ. ನೀವೆಲ್ಲರೂ ಸಹಕರಿಸಿ ಅವ್ರು ಮಾಡಿರ್ತಕ್ಕಂಥ ಈ ಪುಣ್ಯಕ್ಕೆ ಅದನ್ನು ಅನುಭವಿಸಿ ಹೋಗ್ತಕ್ಕಂಥ ನಿಮಗೆ ಬಿಟ್ಟು ಇವೆಲ್ಲ ಕೊಟ್ಟವ್ರು ಇವತ್ತು ಆ ಕಣ್ತುಂಬ ನೋಡಿ ಮನಸ್ಸು ಸಾಕ್ಷಿ ಆಗ್ತದೆ, ಸಂತೋಷ ಆಗ್ತದೆ. ಅಂತ ಒಳ್ಳೆಯ ಕೆಲಸಕ್ಕೆ ದಾನವನ್ನು ಮಾಡ್ತಕ್ಕಂಥದ್ದು, ಒಳ್ಳೆಯ ಮಾತಾಡ್ತಕ್ಕಂಥದ್ದು, ಒಳ್ಳೆಯ ಸಹವಾಸ ಮಾಡ್ತಕ್ಕಂಥದ್ದು ನಮ್ಮ ತಾಯಿಗಳೇ ಮೊದಲನೇ ಗುರುಗಳು, ಮೊದಲನೇವರು. ಅವನ್ನ ಪ್ರೀತಿಯಾಗಿ ಸಾಕ್ತಕ್ಕಂಥ ವಾತಾವರಣ ಕಲ್ಪನೆ ಆದರೆ ನಮ್ಮ ಧರ್ಮ ಉಳಿತದೆ ಅಂತ ನಮ್ಮ ಭಾವನೆ. ಅದನ್ನು ಉಳಿಸ್ಕೊಂಡು ಹೋಗೋಣ. ಆ ಸಂಕಲ್ಪವನ್ನು ನಮ್ಮ ಸದ್ಗುರುಗಳು ಇವತ್ತು ಮಾಡಿರ್ತಕ್ಕಂಥದ್ದು ಒಳ್ಳೆಯ ಕೆಲಸ. ಅದನ್ನೆಲ್ಲ ನಾವು ಉಪಯೋಗಿಸ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಸನ್ಮಾನಗಳು ಆಗಲಿ ಅಂತ ಆಶೀರ್ವದಿಸಿ ಎರಡು ಮಾತುಗಳನ್ನ ಮುಗಿಸ್ತೇವೆ.